ಉಡುಪಿ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳು ಈಗಾಗಲೇ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಸುನಿಲ್ ಕುಮಾರ್ ಒಬ್ಬರನ್ನು ಬಿಟ್ಟರೆ ಮತ್ತೆ ಉಳಿದ 4 ಸ್ಥಾನಗಳಿಗೆ ಹೊಸಬ ಮುಖಗಳನ್ನೇ ಆಯ್ಕೆ ಮಾಡಿದೆ. ಇದಕ್ಕೂ ಕಾಂಗ್ರೆಸ್ ಈ ಬಾರಿ ತನ್ನ ಒಂದು ಅಚ್ಚರಿ ಆಯ್ಕೆ ಅನ್ನೋದನ್ನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ತೋರ್ಪಡಿಸಿದೆ. ಎಲ್ಲರಿಗೂ ವಿಶೇಷ ವ್ಯಕ್ತಿಯಾಗಿ ಮತ್ತು ಅಚ್ಚರಿ ವ್ಯಕ್ತಿಯಾಗಿ ಪ್ರಸಾದ್ ರಾಜ್ ಕಾಂಚನ್ ಅವರು ಉಡುಪಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಉಡುಪಿಯ ಇತಿಹಾಸದಲ್ಲೇ ಒಂದೇ ಸಮುದಾಯದ ಇಬ್ಬರು ಅದ್ಭುತ ಜಿದ್ದಾಜಿದ್ದಿಗೆ ತಯಾರಾಗಿದ್ದಾರೆ. ಪ್ರಸಾದ್ ರಾಜ್ ಕಾಂಚನ್ ಒಬ್ಬ ಉದ್ಯಮಿಯಾಗಿ ಮತ್ತು ಕಳೆದ ಹಲವಾರು ವರ್ಷಗಳಿಂದ ತನ್ನ ಮನೆಯವರು ಹೇಗೆ ಕಾಂಗ್ರೆಸ್ಸಿನ ಜೊತೆ ಒಡನಾಟವನ್ನು ಹೊಂದಿದ್ರು ಅವರು ಕೂಡ ಅದೇ ರೀತಿಯಾದಂಥ ಒಡನಾಟವನ್ನು ಹೊಂದಿಕೊಂಡು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಏನು ತುಂಬ ಜೀರ್ಣವಾದಂಥ ಸ್ಥಿತಿಗೆ ಬರ್ತದೆ ಉಡುಪಿಯಲ್ಲಿ ಅನ್ನುವಂಥ ಮಾತಿರುವಾಗಲೇ ಅಲ್ಲೇ ಒಂದು ರೀತಿಯಾದಂಥ ವಿಶಿಷ್ಟ ಸಾಧನೆಯೊಂದಿಗೆ ಮೇಲೆ ಬಂದವರು ಶ್ರೀಯುತ ಪ್ರಸಾದ್ ರಾಜ್ ಕಾಂಚನ್, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲ ಬಾರಿಗೆ ಅಭ್ಯರ್ಥಿಯಾಗಿದ್ದಿರೋದಕ್ಕೆ ನಿಮಗೆ ಶುಭಾಶಯಗಳು ಸರ್. ಏನು ಅನ್ನಿಸ್ತದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ನನ್ನ ಜೀವನದಲ್ಲಿ ನಾನು ರಾಜಕೀಯಕ್ಕೆ ಬರಬೇಕು ಅಂತ ನಾನು ಹಲವು ವರ್ಷದಿಂದ ನಾನು ಒಂದು ಆಸೆಯನ್ನು ತೊಟ್ಟಿದ್ದೆ. ಅದು ಇವತ್ತು ನನಗೆ ನನಸಾಗಿದೆ. ನನ್ನ ಸಾಮಾಜಿಕ ಜೀವನದಲ್ಲಿ ನಾನು ಮಾಡಿದ ಸೋಷಿಯಲ್ ಕಾಂಟ್ರಿಬ್ಯೂಷನ್ ನನ್ನ ನೋಡಿ ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ಇವತ್ತು ವಿಧಾನಸಭೆಯ ಅಭ್ಯರ್ಥಿಯಾಗಿ ಇಲ್ಲಿ ಸೂಚಿಸಿದ್ದಾರೆ. ನಾನು ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಈಗ ಒಂದಷ್ಟು ಸಮಯಗಳ ನಂತರ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತು, BJP ಕೂಡ ನಿನ್ನೆ ಮಾಡ್ತು. ಹೀಗಿರ್ಬೇಕಾದ್ರೆ ನಿಮ್ಮ ಮುಂದಿನ ಈ ಒಂದು ಸ್ಪರ್ಧೆ ಹೇಗಿರ್ಬೋದು ಅಂತ ಅನಿಸ್ತು? ಇಲೆಕ್ಷನ್ ಅಂದರೆ ಎಲ್ಲರೂ ಅದನ್ನೊಂದು ಚಾಲೆಂಜ್ ಆಗಿ ಅವ್ರು ತಗೊಳ್ತಾರೆ. ನಮ್ಮ ಸ್ಪರ್ಧೆ ನಿಜವಾಗಿ ಉಡುಪಿಯಲ್ಲಿ ನಾವೀಗ ಕಳೆದ 7-8 ಇಲೆಕ್ಷನನ್ನು ನೋಡಿದರೆ ಯಾರೇ ಅಭ್ಯರ್ಥಿ ಗೆಲ್ಲಿ ಉಡುಪಿಯಲ್ಲಿ ಅದಕ್ಕೆ ಒಂದು ಕ್ಲೋಸ್ ಫೈಟಲ್ಲೇ ಅವರು ವಿನ್ ಆಗಿದ್ದಾರೆ, 1-2 ಚುನಾವಣೆಯನ್ನು ಬಿಟ್ಟು. ಈ ಸಮಯ ಕೂಡ ನಾನು ಅದನ್ನೇ ಬಯಸ್ತೇನೆ. ಆದರೆ ಒಂದು ವಿಷಯ ನಾನು ನಿಮಗೆ ಹೇಳಬೇಕಂತ ನಾನು ತಿಳಿದ್ದೇನೆ. ಕಳೆದ 5 ವರ್ಷದಲ್ಲಿ ನಮ್ಮ ವಿರೋಧ ಪಕ್ಷದವರು BJP ಅವರು ಮಾಡಿದ ದುರಾಡಳಿತ ಏನಿದೆ ಅದರಿಂದ ಜನರು ಬೇಸತ್ತು ಹೋಗಿದ್ದಾರೆ. ನಾವೀಗ ಫೀಲ್ಡಿಗೆ ಜನರನ್ನು ಮತಬೇಟೆ ಮಾಡಲಿಕ್ಕೆ ಹೋಗುವಾಗ ತುಂಬ ನಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಬರ್ತಾ ಇದೆ. ಜನರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ. ಅವರು ಮಾತಾಡೋ ರೀತಿಯನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಅವರು ಈ ವರ್ಷ ನಮ್ಮ ಪಾರ್ಟಿಯ ಫೇವರಲ್ಲಿ ಇದ್ದು ಅವರಿಗೆ ಕೂಡ ಒಂದು ಸರ್ಕಾರ ಚೇಂಜ್ ಆಗಬೇಕಂತ ಒಂದು ಅನಿವಾರ್ಯತೆ ಆಗಿದೆ. ಇದನ್ನು ಖಂಡಿತವಾಗಿ ನಮಗೆ ಆಶೀರ್ವಾದ ಅವರು ಮಾಡ್ತಾರೆ ಅಂತ ನಾನು ಎಣಿಸ್ತಾ ಇದ್ದೇನೆ. ಓಕೆ ಸರ್, ಈಗ ಮುಂದಿನ ಈಗ ಸದ್ಯಕ್ಕೆ ನೀವು ಪ್ರಚಾರದಲ್ಲಿ ತೊಡಗಿದ್ರಿ, ಹೇಗಿದೆ ರೆಸ್ಪಾನ್ಸ್ ಅಂತ? ರೆಸ್ಪಾನ್ಸ್ ತುಂಬ ಒಳ್ಳೆಯದಿದೆ. ನಾನು ಎಲ್ಲ ಚುನಾವಣೆಯಲ್ಲಿ ನಾನು ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದೇನೆ. ಆದರೆ ಈಗ ನನಗೆ ಏನು ರೆಸ್ಪಾನ್ಸ್ ಬರ್ತಾ ಇದೆ, ಖಂಡಿತವಾಗಿಯೂ ಇಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ವಿಜಯದ ಮಾಲೆಯನ್ನು ತಗೊಳ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎದುರಾಳಿ ಯಶ್ಪಾಲ್ ಬಗ್ಗೆ? ಅವರು ನನ್ನ ಸಮುದಾಯದವರೇ. ಅವರ ಬಗ್ಗೆ ನಾನು ಏನಾದರೂ ರಾಂಗ್ ಕಮೆಂಟ್ ಮಾಡೋದು ನಾನು ನನ್ನ ಲೈಫಲ್ಲಿ ಯಾರನ್ನು ಹಾಗೆ ಮಾಡೋದಿಲ್ಲ. ಅವರು ಕೂಡ ಮೊದಲ ಬಾರಿಗೆ ಚುನಾವಣೆಯನ್ನು ನೋಡ್ತಾ ಇದ್ದಾರೆ, ವಿಧಾನಸಭಾ ಚುನಾವಣೆಯನ್ನು. ಸಾಕಷ್ಟು ರೀತಿಯಲ್ಲಿ ಅವರ ಪಾರ್ಟಿಯ ಪ್ರಣಾಳಿಕೆಯನ್ನು ಹಿಡ್ಕೊಂಡು ಅವರು ಹೋಗ್ತಾರೆ. ಅದು ಜನರೇ ಡಿಸೈಡ್ ಮಾಡ್ತಾರೆ ಅವರು ಯಾರು ನಮಗೆ ನಾಳೆ MLA ಆಗಬೇಕು ಅಂತ. ನಾವು ಜನರ ನಿರ್ಣಯಕ್ಕೆ ನಾವು ಕಾಯಬೇಕಂತ ಒಂದು ಪರಿಸ್ಥಿತಿ ಬಂದಿದೆ. ಕೊನೆ ಗಳಿಗೆವರೆಗೂ ರಘುಪತಿ ಭಟ್ರು ಅಂತಲೇ ಇತ್ತು, ಯಶ್ಪಾಲ್ ಸುವರ್ಣ ಆದರು. ಆಮೇಲೆ ಇನ್ನೊಂದೇನೆಂದರೆ ಕಾಂಗ್ರೆಸ್ನಲ್ಲೂ ಕೂಡ ನಾನು ಆಗಬೇಕು ಅಂತ ಎಲ್ಲರೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಅದರ ಮಧ್ಯೆ ಪ್ರಸಾದ್ ರಾಜ್ ಒಂದೇ ಸಲಕ್ಕೆ ಘೋಷಣೆ ಆಯಿತು. ಈಗ ಎದುರಾಳಿಯಲ್ಲಿ BJPಯಲ್ಲಿ ರಘುಪತಿ ಭಟ್ ಅಥವಾ ಯಶ್ಪಾಲ್ ಸುವರ್ಣ, ಇವರಿಬ್ಬರಲ್ಲಿ ಟಫ್ ಗೈ ಯಾರು ಅಂತ? ಟಫ್ ಗೈ ಅಂದರೆ ಯಾವ ರೀತಿಯಲ್ಲಿ ನೀವು ಹೇಳೋದು? ಅಂದರೆ ಅಲ್ಲಿ ಚಾಯ್ಸ್ ಹಿಡಿದುಕೊಂಡ ಅಲ್ಲ ನಾನು ಚುನಾವಣೆಯನ್ನು ಡಿಸೈಡ್ ಮಾಡಿದಾಗ, ನಾನು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಡಿಸೈಡ್ ಮಾಡಿದಾಗ ಎದುರಲ್ಲಿ ಯಾರೇ ಅಭ್ಯರ್ಥಿ ಇರಲಿ ನಾವು ಅದನ್ನು ಪರಿಗಣಿಸಲಿಲ್ಲ. ನಾವು ನಮ್ಮ ಇಲೆಕ್ಷನ್ನಲ್ಲಿ ನಮ್ಮ ಪ್ರಣಾಳಿಕೆ ಏನಿದೆ ಮತ್ತು ನಮ್ಮ ಒಪೋಸಿಷನ್ ಪಾರ್ಟಿಯವರು ಇಷ್ಟರ ತನಕ ಮಾಡಿದಂಥ ದುರಾಡಳಿತ, ಅದಕ್ಕೆ ಪೂರಕವಾಗಿ ಜನರು ಕೊಡುವಂಥ ಒಂದು ಅಭಿಪ್ರಾಯ. ಸೊ ಇದರ ಬಗ್ಗೆ ನಾವು ಜನರ ಹತ್ರ ಹೇಳ್ಕೊಂಡು ಹೋಗ್ತಾ ಇದ್ದೇವೆ ಶಿವಾಯ್. ಮತ್ತು ಬೇರೆ ನಮ್ಮ ಒಪೋಸಿಷನ್ ಪಾರ್ಟಿಯ ಬಗ್ಗೆ ಅಥವಾ ಅವರು ಕ್ಯಾಂಡಿಡೇಟ್ನ ಬಗ್ಗೆ ನಾವಂಥವ್ರನ್ನು ನಾವು ಕಮೆಂಟ್ ಮಾಡಲಿಕ್ಕೆ ನಾನಂತೂ ವೈಯಕ್ತಿಕವಾಗಿ ಹೋಗಲಿಲ್ಲ, ಇಷ್ಟರ ತನಕ ಹೋಗಲಿಲ್ಲ. ನಿಮ್ಮ ದೊಡ್ಡ ನಾಯಕರು
ಈ ನಿಮ್ಮ ಪ್ರಚಾರಕ್ಕಾಗಿ ಯಾರೆಲ್ಲ ಬರುವ ನಿರೀಕ್ಷೆ ಇದೆ? ನಮ್ಮಲ್ಲಿ ಈಗ ಎಲ್ಲೆಲ್ಲ ನಮ್ಮ ಸರ್ಕಾರ ನಡೀತಾ ಇದೆ, ರಾಜಸ್ಥಾನದಲ್ಲಿ ಮತ್ತು ಛತ್ತೀಸ್ಗಢಲ್ಲಿ ಎಲ್ಲ, ಇಲ್ಲಿಯ ನಮ್ಮ ಮುಖ್ಯಮಂತ್ರಿಗಳು ಬರ್ತಾರೆ. ಮತ್ತು ಇನ್ನೂ ಕೂಡ ನಮ್ಮ KPCCಯಲ್ಲಿ ಇವತ್ತು ಬಹುಶಃ ಅವರು ಫೈನಲೈಸ್ ಮಾಡಿದ್ದಾರೆ, ಒಂದು 35 ಜನವನ್ನು ಸ್ಟಾರ್ ಪ್ರಚಾರಕ್ಕಂತ ಅವ್ರು ಮಾಡಿದ್ದಾರೆ. ಅವರದ್ದು ನಮಗೆ ಮೋಸ್ಟ್ಲಿ ನಾಳೆಯಿಂದಲೇ TP ಬರ್ಬೋದು. ಅದರ ಬಗ್ಗೆ ಅವ್ರು ಬಂದಾಗಲಿ ದೊಡ್ಡ ದೊಡ್ಡ ಸಭೆಯನ್ನು ನಾವು ಮಾಡಬೇಕಂತ ನಿರ್ಧರಿಸಿದ್ದೇವೆ. ಪ್ರಸಾದ್ ರಾಜ್ ಅವರ ದೊಡ್ಡ ಕನಸೇನೀಗ ಎಲೆಕ್ಷನ್ ಆದಮೇಲೆ? ನನ್ನ ಕನಸು ಉಡುಪಿಯನ್ನು ಒಂದು ಸುಂದರ ರೀತಿಯಲ್ಲಿ ಬೆಳೆಸೋದು. ನಾವಿಲ್ಲಿ ಪರಿಸರಕ್ಕೆ ನಾನು ತುಂಬ ಆದ್ಯತೆ ಕೊಡಬೇಕಂತ ನಾನು ಬಯಸಿದ್ದೇನೆ. ನಮ್ಮ ದೇಶದಲ್ಲಿ ನಾವು ಯಾವುದು ಸಿಟಿಯನ್ನು ನಾವು ನೋಡಿದರೆ ಅದು ಎಲ್ಲವೂ ಅಲ್ಲಿ ಇದೆ, ಆದರೆ ಅದು ಕ್ಲೀನಿನೆಸ್ ಇಲ್ಲ, ಕ್ಲೀನಾಗಿ ನಮ್ಮ ಸಿಟಿ ಇಲ್ಲ. ಅಲ್ಲಿ ಶುದ್ಧ ನೀರು ಸಿಗ್ತಾ ಇಲ್ಲ, ಶುದ್ಧ ವಾತಾವರಣ ಸಿಗ್ತಾ ಇಲ್ಲ. ಮಕ್ಕಳು ಬೆಳೆಯುವಾಗ ಇದೆಲ್ಲ ತುಂಬ ಅವಶ್ಯಕತೆಯಾದ ವಿಚಾರ. ಒಂದು 50 ವರ್ಷಕ್ಕೆ ಪ್ಲ್ಯಾನ್ ಮಾಡಿ ನಾವು ಸಿಟಿಯನ್ನು ಹೇಗೆ ನಾವು ಇಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಬೇಕಂತ ಒಂದು ಅವಶ್ಯಕತೆ ಇದೆ. ಇಲ್ಲಿರುವ ಡ್ರೈನೇಜ್ ಸಿಸ್ಟಮ್, ಇಲ್ಲಿರುವ ಕಾಮನ್ ನೀರಲ್ಲಿ ಫ್ಲೋ ಆಗ್ತದೆ, ಅದು ಸಮುದ್ರಕ್ಕೆ ಹೋಗೋ ಸಿಸ್ಟಮ್. ಸೊ ಅದನ್ನೆಲ್ಲ ನಾವು ಫಸ್ಟಿಗೆ ನಾವು ಕರೆಕ್ಟಾಗಿ ಪರಿಗಣಿಸಬೇಕು. ಮತ್ತು ಇಲ್ಲಿ ಇಂಡಸ್ಟ್ರಿ ಅಂತ ದೊಡ್ಡ ಇಂಡಸ್ಟ್ರಿ ಅಂತ ಏನಿಲ್ಲ, ಹಾಗೆ ಪೊಲ್ಯೂಷನ್ ಅದರಲ್ಲಿಲ್ಲ. ಸೊ ಆದರೆ ಸಿಟಿ ಬೆಳೆಯುವಾಗ ಏನಾಗ್ತದೆ ಅಂದರೆ ನಾವು ಇದನ್ನು ಪರಿಗಣಿಸಲಿಲ್ಲದ್ರೆ ನಾವು ಮತ್ತು ಇದು ನಮ್ಮ ಸಿಟಿ ಕೂಡ ಬೆಂಗಳೂರು ಮತ್ತು ಮುಂಬೈ ಆಗಿ ಅಲ್ಲಲ್ಲಿ ಒಂದು ವಾತಾವರಣ, ಒಂದು ಕ್ಲೀನಿನೆಸ್ ವಾತಾವರಣ ನಮಗೆ ಸಿಗ್ತಾ ಇಲ್ಲ. ಅಂಥ ಸಿಟಿಯನ್ನು ಬೆಳೆಸದೆ ಒಂದು ಸ್ವಚ್ಛ ಸುಂದರ ಮತ್ತು ಹಸಿರು ಸಿಟಿಯನ್ನು ನಾವು ಬೆಳೆಸಬೇಕು ಅಂತ ನಾನು ಪರಿವರ್ತನೆ ಮಾಡಬೇಕು ಅಂತ ಎಣಿಸಿದ್ದೇನೆ. ಸರ್, ಈಗ ಇದುವರೆಗೆ ಉಡುಪಿ ಅಂದರೆ ಅಥವಾ ಕರಾವಳಿಯಲ್ಲಿ ಬಹುತೇಕ ಇದು BJP ಬೆಲ್ಟ್ ಅಂತಲೇ ಹೇಳ್ತಾರೆ. ಈ ಬಾರಿ ಇಬ್ಬರು ಕೂಡ ಹೊಸ ಮುಖಗಳಾಗಿ ಉಡುಪಿಯಲ್ಲಿಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ಸರ್. ಈಗ ನಿಮಗೆ ಅದು ಬದಲಾವಣೆ ಆಗುತ್ತೆ ಅನ್ನುವ ಯಾವ ನಿರೀಕ್ಷೆ ಸರ್? ಈಗ ನೋಡಿ, ಇಲ್ಲಿ ಹಲವಾರು ಬಾರಿ BJP ವಿನ್ ಆಗಿದೆ. ನಾನು ವಿನ್ ಆಗಲಿಲ್ಲ ಅಂತ ಹೇಳೋದಿಲ್ಲ. ನಾನು ಇದಕ್ಕೆ ತುಂಬ ಇಂಟರ್ವ್ಯೂಯಲ್ಲಿ ನೋಡಿದ್ದೆ. ನೀವು ಕಳೆದ 10 ಚುನಾವಣೆಯನ್ನು ನೀವು ಅತಿ ತೀರದಲ್ಲಿ ಗಮನಿಸಿದರೆ ಅದರಲ್ಲಿ ಕಾಂಗ್ರೆಸ್ಸೇ ಜಾಸ್ತಿ ವಿನ್ ಆಗಿದೆ. ಒಂದು 3 ಟೈಮಲ್ಲಿ BJP ವಿನ್ ಆಗಿರ್ಬೋದು, ಅದು ಅಲ್ಲ. ಆದರೂ ವಿನ್ನಿಂಗ್ ಮಾರ್ಜಿನ್ ಏನಿದೆ ಅದು ಭಾರಿ ಕಡಿಮೆ ಆಗಿದೆ. ಒಂದು 2 ಚುನಾವಣೆಯಲ್ಲಿ ಸ್ವಲ್ಪ ಆಚೀಚೆ ಆಗಿದೆ. ಅದರಿಂದ ಅದನ್ನು ಬಿಟ್ಟು ಎಲ್ಲೇ ಒಂದು 1,000 ಓಟು 3,000 ಓಟು ಇದರ ಒಂದು ಅಂತರದಲ್ಲೇ 2 ಪಕ್ಷ ವಿನ್ ಆಗಿದೆ. ನಾವು ಇದನ್ನೆಲ್ಲ ಪರಿಗಣಿಸಿದರೆ ನಮಗೆ ಈಕ್ವಲ್ ಅಮೌಂಟ್ ಆಫ್ ವೋಟರ್ಸ್ ಇದ್ದಾರೆ ಎರಡು ಪಕ್ಷಕ್ಕೆ. ಈಗ ಕೆಲವದರಲ್ಲಿ ಏನಾಗ್ತದೆ, ಒಂದೇ ಪಕ್ಷ ವಿನ್ ಆಗ್ತಾ ಬರ್ತದೆ, ಮಾರ್ಜಿನ್ 50,000 40,000. ಆದರೆ ಉಡುಪಿಯಲ್ಲಿ ಹಾಗಲ್ಲ, 5,000 6,000 ಅಂದರೆ ನಾಟ್ ಈವನ್ 2% ಆಫ್ ದ ವೋಟ್, 2% ವೋಟಿದ್ದು ನಮಗೆ ಡಿಫ್ರೆನ್ಸಲ್ಲಿ ಇಲೆಕ್ಷನ್ ವಿನ್ ಆಗ್ತಾರೆ. ಎರಡೂ ಪಾರ್ಟಿಗೆ ಕೂಡ ನಮಗೆ ಸಮಾನ ರೀತಿಯ ಮತದಾರರು ಇಲ್ಲಿ ಇದ್ದಾರೆ. ಪ್ರಾಯಶಃ ನಾನು ಸ್ವಲ್ಪ ಎಡ್ಯುಕೇಟೆಡ್ ಬ್ಯಾಕ್ಗ್ರೌಂಡಾಗಿ ಮತ್ತು ಇಂಡಸ್ಟ್ರಿ ಬ್ಯಾಕ್ಗ್ರೌಂಡಿಂದ ಬಂದವನು, ಸಾಮಾಜಿಕ ಕಳವಳಿ, ಧಾರ್ಮಿಕ ರೀತಿಯಲ್ಲಿ ಬೆಳೆದವ. ಸೊ ಇದನ್ನೆಲ್ಲ ಪರಿಗಣಿಸಿ ಮತದಾರರು ನನಗೆ ಈ ವರ್ಷ ಮೋಸ್ಟ್ಲಿ ವೋಟ್ ಹಾಕ್ತಾರೆ ಅಂತ ನಾನು ಆಶೀರ್ವದಿಸ್ತಾರೆ ಅಂತ ನಾನು ಎಣಿಸ್ಕೊಂಡಿದ್ದೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಪ್ರಸಾದ್ ರಾಜ್ ಕಾಂಚನ್ ಅವರ ಮಾತುಗಳು. ಒಂದಷ್ಟು ಶೈಕ್ಷಣಿಕ ಹಿನ್ನೆಲೆ ಮತ್ತು ಮನೆಯಲ್ಲಿ ಕಾಂಗ್ರೆಸ್ಸಿನ ಪಕ್ಷದ ಪರವಾಗಿ ದುಡಿದಂತಹ ಒಂದು ಹಿನ್ನೆಲೆ. ಅದೇ ರೀತಿಯಾಗಿ ಈ ಬಾರಿ ಪ್ರಸಾದ್ ರಾಜ್ ಕಾಂಚನ್ ಅವರನ್ನು ಎಲ್ಲ ವಿಧದಿಂದಲೂ ಉದ್ಯಮಿಯಾಗಿಯೂ ಮತ್ತು ರಾಜಕೀಯ ಕ್ಷೇತ್ರದ ತನ್ನ ಸಾಧನೆಗಾಗಿಯೂ ಅವರನ್ನು ಆಯ್ಕೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಹೊಸ ಮುಖಗಳು ಒಂದು ಅಖಾಡಕ್ಕೆ ಇಳಿದಿದ್ದಾರೆ. ಸ್ವಲ್ಪ ದಿನಗಳಲ್ಲೇ ಫೈನಲ್ ಟ್ವಿಸ್ಟ್ ಗೊತ್ತಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ಪ್ರಸಾದ್ ರಾಜ್ ಕಾಂಚನ್ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಜೊತೆ ಒಂದು ಚಿಟ್ಚಾಟ್. ನಿರಂತರವಾಗಿ ನೋಡ್ತಾ ಇರಿ ಸ್ಪಂದನ.